ಅಯ್ಯೋ ಅಯ್ಯೋ ಅಯ್ಯೋ, ಅವ್ರಿಗೆ ಹುಚ್ಚನಾಯಿ ಕಚ್ಚ, ಅವ್ರಿಗೆ ಬರ್ದಬಾರ್ದು ಬರ, ಅವ್ರಿಗೆ ಕರಿನಗರ ಕಡೆಯ, ಅವ್ರಿಗೆ ಚಾಪ ಸುತ್ಕೊಂಡು ಹೋಗ, ಅವ್ರಿಗೆ ವಾಂತಿ ಭೇದಿ ಆಗ. ಎಂತ ಚಿಂದಂತ ಕೋಳಿ ಅಮ್ಮ, ಇವತ್ತು ಕಾಲು ಮುರ್ದು ಕಳ್ಸ್ಯಾರಲ್ಲ ಅವ್ರ ಮನೆ ಹಾಳಾಗೋಗ. ಅವ್ರ ಕೈ ಸಿಗ್ಲಿ ನಾನು ತೋರಿಸ್ತೀನಿ ಏನಂತವ. ಹಾ, ಅವ್ರ ಮನೆ ಹಾಳಾಗೋಗ. ಎಂತ ಚಿಂದಂತ ಕೋಳಿ ಅಮ್ಮ, ಕಾಲು ಮುರಿದೋಂಗ್ ಹೊಡ್ದು ಕಳ್ಸ್ಯಾರಲ್ಲ, ಅದೇ ಮಾಡ್ತಿತ್ತು ಅಂತ ಕಾಣೋಣ ಇವ್ರಿಗೆ. ಹಾ, ಎಂತ ಚೆನ್ನಾಗಿ ಸಾಕಿದ್ನಮ್ಮ ಕೋಳಿಯ, ನೋಡಿರ್ ಹೊಟ್ಟೆಲ್ಲ ಉರಿ ಇತ್ತಲ್ಲಮ್ಮ. ನನ್ನ ಕೈ ಸಿಗ್ಲಿ ಅದು ಯಾವಳು ಅಂತವ, ಈ ದೊಡ್ಡರಂಗಜ್ಜಿ ಏನಂತ ತೋರಿಸ್ತೀನಿ ಅವ್ರಿಗೆ. ಹಾ, ನನ್ನ ಕೋಳಿ ಹೇಗೆ ಮಾಡಿತ್ತು ಅಂತ ಕಾಣೋಣ ಇವ್ರಿಗೆ. ನಮ್ಮಂತಕ್ಕೂ 10 ಕೋಳಿ ಬರ್ತಾವ ದಿನಕ್ಕೆ, ನಾವು ಹಂಗೆ ಹೊಡ್ದು ಕಳಿಸ್ತೀವ. ಒಂಚೂರಾರ ಮನಸ್ವಾಮಿಲ್ವಾ, ಒಟ್ಟಿಗೆ ಅನ್ನ ತಿಂತಾರ ಹೇಳ್ ತಿಂತಾರ ಇವರು. ಬರ್ರಿ ಅವಳು ಯಾವಳ ಅಚಿಕೆ, ಬಂದು ನನ್ನ ಕಣ್ಮುಂದೆ ಹೊಡೀರಿ ಕೋಳಿಗೆ, ತೋರಿಸ್ತೀನಿ ದೊಡ್ಡರಂಗಜ್ಜಿ ಏನಂತವ. ನಾನು ಇಲ್ದ ಹೊಡೆದ್ಬಿಟ್ಟು ಒಳಗೆ ಸೇರ್ಕೊಳೋದಲ್ಲ, ಅರ್ಥಾತ? ನಾನು ಇಷ್ಟಕ್ಕೆ ಸುಮ್ಮನಾಗಳಲ್ಲ, ಹೋಗ್ತೀನಿ ದೇವಸ್ಥಾನಕ್ಕೆ, ಹೋಗಿ ಕರ್ಪೂರ ಹಚ್ಚಾಕ್ ಬರ್ತೀನಿ. ಅವಳು ಯಾವಾಗ ಕಾಲು ಮುರಿದವಳು, ಬೆಳಗ್ಗೆ ಹೊತ್ತಿಗೆ ವಾಂತಿ ಬೇದಿ ಕಿತ್ಕೊಳ್ಳಿ ನಿಂತವ, ನಾಳೆ ಸುಮ್ಬಿಡಲ್ಲ. ಇದ್ಯಾಕೆ ದೊಡ್ಡರಂಗಜ್ಜಿ ಬೀದಿ ನಿಂತ್ಕೊಂಡು ಒಬ್ಳೆ ಬೈಕಂತಿದ್ಯಾ? ಯಾರ ಬೈಕಂತಿದ್ಯಾ? ಅಯ್ಯೋ, ಅವ್ರು ಸೊಲ್ಲಾಡ್ಗ ಹೋಗ, ಇನ್ಯಾರ ಬೈಕಂದ್ರದ? ಯಾವಳ ಇವತ್ತ ನನ್ನ ಕೋಳಿ ಕಾಲು ಮುರಿದು ಕಳ್ಸವಳೆ, ಅವಳನ್ನ ಬೈಕಂತ ಇದ್ದೀನಿ. ಯಾವಳು ಅಂತ ಗೊತ್ತಾಗ್ಬಿಟ್ರೆ ಇವತ್ತು ಅವ್ಳು ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತ. ಇನ್ನೂ ನನ್ನ ಸವಾಸ ಗೊತ್ತಿಲ್ಲ ಅವ್ರಿಗೆ, ನಾನೇನು ಮಾಡಕ್ಕೂ ಹೇಳ್ಸಳಲ್ಲ. ಒಂದಿಷ್ಟು ಗೊತ್ತಾಗ್ಲಿ ಯಾವಳು ಅಂತವ, ತೋರಿಸ್ತೀನಿ ಅವಳಿಗೆ. ಅಜ್ಜಿ ದೊಡ್ಡರಂಗಜ್ಜಿ, ನಿನ್ ಕೋಳಿ ಕಾಲು ಮುರಿದಾರೆ ಯಾರು ಅಂತ ಗೊತ್ಕಣಜ್ಜಿ ನನಗೆ. ಏನ್ರಾದ, ನನ್ನ ಕೋಳಿ ಕಾಲು ಮುರಿದಾಳೆ ಯಾರು ಅಂತ ಗೊತ್ತಾ ನಿನಗೆ? ಅವಳು ಯಾವಳು ಅಂತ ಹೇಳಿ ನನಗೆ ಇವತ್ತು ಐತೆ. ಅವಳಿಗೆ ಹುಟ್ಟಿದ ದಿನ ಕಾಣಿಸ್ಬಿಡ್ತೀನಿ ಇವತ್ತ, ಓಯ್ ಮಾರಿ ಹಬ್ಬ ಮಾಡ್ಬರ್ತೀನಿ. ಅವಳು ಯಾವಳು ಅಂತ ಹೇಳು. ಅದೇ ಕಣ್ ದೊಡ್ಡರಂಗಜ್ಜಿ, ಆ ಮೂಲೆ ಮನೆ ಮಾದೇವಿ ಇವತ್ತ ಅವಳು ತಿಪ್ಪಲ್ಲಿ ಕೋಳಿ ಕೆದರ್ತಾ ಇತ್ತು ಅಂದ್ಬಿಟ್ಟು ನಿಮ್ಮ ಕೋಳಿಗೆ ಕಲ್ತಂಡು ಹೊಡೆದ್ಲು. ನಾನೇ ನೋಡ್ದೆ, ಅವಾಗ ಅದು ಕೋಳಿ ಕುಡ್ಕೆ ನಡ್ಕೊಂಬತ್ತಿತ್ತು. ಆ ಮೂಲೆ ಮನೆ ಮಾದೇವಿನ ನನಗೆ ಹಂಗಾರು ಅನುಮಾನ ಇತ್ತು, ಈ ಕಿತ್ತೋದ್ ಮುಂಡದ ಈ ಕೆಲಸ ಅಂತವ. ನೀನು ಹೇಳ್ದಲ್ಲ, ಈ ಗ್ಯಾರಂಟಿ ಆತು. ಈಗ ಹೋಗ್ತೀನಿ ಇರು, ಹೋಗಿ ಅವ್ಳು ಗ್ರಾಚಾರ ಬಿಡಿಸ್ಬೋತೀನಿ. ಅವಳನ್ನೇ ಸುಮ್ಮನೆ ಬಿಡಲ್ಲ ನಾನು ಇವತ್ತ. ಉಕ್ಕಂಡ್ ದೊಡ್ಡರಂಗಜ್ಜಿ, ಹೋಗಿ ಅವ್ಳು ಗ್ರಾಚಾರ ಬಿಡಿಸ್ಬರೋಗು. ಇನ್ನೊಂದಿಷ್ಟು 6 ಕೋಳಿಗಳು ಹೊಡಿಬಾರ್ದು, ಹಂಗೆ ಮಾಡಿ ಬರೋಗು. ಹಂಗೂ ಏನಾರು ನಾನು ಹೊಡೆದಿಲ್ಲ ಗಿಡ್ದಿಲ್ಲ ಅಂದ್ರೆ ನನ್ನ ಕರಿ, ನಾನು ಬರ್ತೀನಿ ಹೇಳ್ತೀನಿ. ನಾನೇ ನೋಡಿದೀನಿ ಕಣ್ಣಾರವ. ಹೋಗ್ತೀನಿ. ಅವಳು ಮೂಲೆ ಮನೆ ಮಾದೇವಿ ಅಲ್ಲ, ಮೂದೇವಿ ಐತ ಅವಳಿಗೀಗ. ಮಾದೇವಿ, ಏ ಮಾದೇವಿ, ಬಾರೆ ಲಾಚಿಗೆ. ಯಾವಳೆ ಅವಳು ಬಾಗಲ್ ನಿಂತ್ಕೊಂಡು ಉಟ್ನಾಯಿ ಬಿಡ್ಕೊಂಡು ಬಡ್ಕೊಂತಿರೋದು? ನನ್ನೇ ಉಟ್ನಾಯಿ ಅಂತೇನೆ, ಆಚಿಕ್ ಬಾರೆ ಗೊತ್ತಾಗುತ್ತೆ ಯಾರು ಅಂತವ. ಓ ನೀನಾ, ಯಾಕ ಜಂಗ್ ಬಡ್ಕೊಂತಿದ್ಯಾ? ಏನು ಹಾಗೆ ಇಲ್ಲ ತರ ನಡ್ಕಾಡ್ತೀಯಲ್ಲಿ, ಯಾಕೆ ನಾನು ಚಿಂದಂತ ಕೋಳಿ ಕಾಲು ಮುರ್ದು ಕಳ್ಸಿದ್ಯಾ? ಯಾಕೆ ಬಂದ್ಬಿಡು, ನಾಳೆ ಯಾಕೆ ಮರಿಯಾಕೋನ? ತಿಪ್ಪೆ ಒಳಗಡೆ ಎಲ್ಲವ ಕಾಲು ಎಳೆತಿದ್ದು ಒಂದು ಸಣ್ಣದೊಂದು ಕಲ್ತಂಡೆ ಅಷ್ಟೇ, ಹೋಗಿ ತಗೊಳತ್ತೆ, ಅದಕ್ಕೆ ನಾನೇ ಮಾಡೋಣ. ಅಲ್ಲೆಲ್ಲ ನಾಡ್ಕುದ್ ನಂಜಿ, ಏನ್ ನಾಡ್ಕಾಡ್ತಿ? ಸಣ್ಣ ಕಲ್ ತಾಂಡಿ ಅಷ್ಟೇ ಕೋಳಿ ಕಾಲು ಮುರ್ಕೊಳುತ್ತಾ? ಯಾವ್ದೋ ದಪ್ಪ ಕಲ್ ತಾಂಡಿ ಎಷ್ಟಿರ್ತೀಯ, ಇಲ್ಲಿ ಸಣ್ಣ ಕಲ್ ತಾಂಡಿ ಅಷ್ಟೇ ಅಂತ ನಾಡ್ಕಾಡ್ತೀಯ? ನಾನೆಲ್ಲ ನಾಡ್ಕುದ್ ನಂಜಿ, ನೀನ್ ದೊಡ್ಡ ನಾಡ್ಕುದ್ ನಂಜಿ. ನಿನ್ನಾರು ಬಿಡುಂದಾರ ಕೋಳಿ ನಮ್ಮ ತಿಪ್ಪೆತ್ತಕ್ಕೆ. ಏನಂತ ಮಾತಾಡ್ತೀಯ? ಸ್ವರಕಾಯಿ ಮುಕ್ತಾಳೆ, ಕೋಳಿದ ಮೇಲೆ ಬರ್ದಂಗಿರ್ತಾವ ಅವುಗಳನ್ನ. ದನಗಳು ಕುರಿಗಳು ಕೆಟ್ಟೋತ್ತ ಹಿಡ್ಕೊಂಡೆ ಮೇಸಕ್ಕೆ ಕಟ್ಟಾಕಕ್ಕೆ. ಕೋಳಿ ಮೇಲೆ ಅಲ್ಲಿ ಇಲ್ಲಿ ಓಡಾಡ್ತವೆ, ಅದಕ್ಕೆ ನೀನ್ ತಿಪ್ಪಿಗೆ ಬಂದು ಕೆಳದ್ ಬಿಟ್ರೆ ಏನಾಗ್ಬಿಡುತ್ತೆ ನಿನಗೆ? ಅದಕ್ಕೆ ಕಲ್ತ ನೋಡಿಯದ. ಏನಂದೆ? ಸಾರಕಾಯಿ ಮುಕ್ತಾಳ? ನಿನ್ ಮಕ್ಕ ಕರಡಿ ನೋಡ್ಕೊಂಡಿದ್ಯಾ ಸರಿಯಾಗಿ? ಒಳ್ಳೆ ಹಂದಿ ಮುಷ್ಟಿದ್ದಂಗೈತಿ. ನನಗೆ ಹೇಳಕ್ ಬರ್ಬೇಡ, ಹಿಂಗೆ ಮಾತಾಡ್ತಿರ ನೀನು. ಮುಂದಿನ ಸಲ ಬಂದ್ರೆ ಏನಾರು ಕೋಳಿ ಈ ಕಾಲು ಮುರಿದಿದ್ದೀನಿ, ಮುಂದಿನ ಸಲ ಬಂದ್ರೆ ಹಂಗೆ ಹಿಡ್ಕೊಂಡ್ ಕೌಚ್ ಹಾಕ್ಯಂತೀನಿ. ಅದೇ ಮಾಡ್ತೀಯ ಮಾಡ್ಕ್ಯ. ಏನಂದೆ? ಕೌಚ್ ಹಾಕ್ಯಂತೀಯ? ಬಿಟ್ಟೆ ಕೌಚ್ ಹಾಕ್ಯಂದಲ್ಲ ಏನ್ ಮಾಡ್ತೀಯ ಅಕ್ಕ? ನೀನ್ ಕೋಳಿ ಸಾಕಿದ್ದಾಗ ನಮ್ಮಂತಾನೆ ಬಿದ್ದು ಒದ್ದಾಡವಲ್ಲ 3 ಹೊತ್ತವ, ನಾವ್ ಹಂಗೆ ಮಾಡ್ತಿದ್ವಾ? ನೀನು ಹಂಗೆ ಅರ್ಥ ಮಾಡ್ಕೋಬೇಕು. ಕೋಳಿಗಳಂದ್ರೆ ಹಂಗೆ ಅಲ್ಲಿ ಇಲ್ಲಿ ಓಡಾಡ್ತವೆ, ಅದಕ್ಕೆ ಕಾಲು ಮುರ್ದು ಕಳ್ಸಿಬಿಟ್ರೆ ನೀನೇನಾರ ಮಾಡ್ಕ್ಯ, ಕಟ್ಟಿ ಹಾಕ್ಯಂಡಾರ ಮೇಯ್ಸ್ಕ್ಯ, ಏನಾರ ಮೇಯ್ಸ್ಕ್ಯ. ನಮ್ಮಂತಕ್ ಬರ್ದಂಗ್ ನೋಡ್ಕ್ಯ ಅಷ್ಟೇ. ನಮ್ಮಂತಕ್ ಬಂತಂದ್ರು ನಾ ಮತ್ತಂಗೆ ಕಲ್ತಂಡು ಹೊಡೆದೇ ಕಳ್ಸೋದು ಕೋಳಿಗೆ. ಏನಂದೆ? ಮತ್ ಬಂದ್ರೆ ಹೊಡ್ದು ಕಳಿಸ್ತೀನಿ ಅಂತೀಯ? ಒಡೆಯ ನೋಡೋಣ. ನೀನೇನ ಒಂದು ಕೋಳಿ ಹೊಡೆದ್ರೆ ನಿನ್ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ಓಹೋ, ಕಾಲು ಮುರಿತಾಳಂತೆ ಕಾಲ. ಇಲ್ಲಿ ಯಾರವ ಮುರಿಸೋಣರಿಲ್ಲ, ಮುರಿಯಾರೇ ಇರೋದು. ನೋಡುವಂತೆ ಯಾರು ಮುರಿತಾರೆ ಅಂತವ. ಬಿಡವ, ನೀನು ಏನ್ ಮಾಡಕ್ಕೂ ಎಷ್ಟಳಲ್ಲ. ಒತ್ತೊಂಬ್ರಿಗಾದ್ರೆ ಹೇಳ್ಬೋದು. ನಾವು ಮನುಷ್ಯ ಆಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬುದ್ಧಿಜೀವಿಗಳಾಗಿ ಪ್ರಾಣಿಗಳ ತರವ ನಡ್ಕೋಬಾರ್ದು. ಅವು ಹೊಟ್ಟೆಪಾಡು ಪ್ರಾಣಿಗಳು ಅಲ್ಲಿ ಇಲ್ಲಿ ತಿನ್ನಕ್ಕೆ ಓಡಾಡ್ತವೆ. ಅವನ್ನ ಕಲ್ತಾಂಡು ಹೊಡೆದ್ಬಿಟ್ರೆ ನಾವು ಮನುಷ್ಯ ಆಗಿದ್ದು ಏನ್ ಪ್ರಯೋಜನ? ಮನುಷ್ಯತ್ವ ಅನ್ನೋದು ಇರ್ಬೇಕು ಸ್ವಲ್ಪವ, ಅರ್ಥ ಆತಾ? ಇನ್ನೊಂದ್ಸಲ ಯಾಕೋಳಿಗೆ ಹೋಗಿ ಮಾಡಕ್ ಹೋಗ್ಬೇಡ, ಸ್ವಲ್ಪ ಅರ್ಥ ಮಾಡ್ಕೊಂಡು ಓಡಿಸು. ಇನ್ ಮುಂದಾರವ ತಿಳ್ಕೊಂಡು ಒಳ್ಳೆ ರೀತಿ ಬದುಕತ್ ಕಲಿ, ಅರ್ಥ ಆತಾ? ಹೋಗೆ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲಿ.